ಬಾಯಿ ಮುಚ್ಚಿ ಕುಳಿತುಕೊಳ್ಳಿ, ನಿಮಗೆ ಯೋಗ್ಯತೆ ಇದೆಯಾ, ಮಾನ ಮರ್ಯಾದೆ ಇದೆಯಾ ಮೊದಲಾದ ಅಸಂವಿಧಾನಿಕ ಪದಗಳ ಬಳಕೆಯಾಗಿತ್ತು ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ. ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಅಭಿವೃದ್ಧಿ ವಿಚಾರಗಳಿಗೆ ಚರ್ಚೆ ಮಾಡಬೇಕಾದವರು ತಮ್ಮ ಜವಾಬ್ದಾರಿಯನ್ನ ಮರೆತು ಪರಸ್ಪರ ವೈಯಕ್ತಿಕ ನಿಂದನೆ, ಆರೋಪ ಪ್ರತ್ಯಾರೋಪಗಳನ್ನ ಮಾಡಿ ಸಭೆಯಲ್ಲಿ ಗದ್ದಲವನ್ನ ಮೂಡಿಸಿದ್ದಾರೆ. ಪುರಸಭಾಧ್ಯಕ್ಷ ರಾಮಕೃಷ್ಣ ಆಳ್ವ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಈ ಸಾಲಿನ ಕೊನೆಯ ಸಾಮಾನ್ಯ ಸಭೆ ನಡೆಯಿತು. ಬಿಸಿ ರೋಡ್ನ ಖಾಸಗಿ ಬಸ್ ನಿಲ್ದಾಣದ ಬಳಿ ಇದ್ದ ಟಿಕೆಟ್ ಪರಿವೀಕ್ಷಕ ಕೊಠಡಿಯನ್ನ ಸಾರ್ವಜನಿಕರು ಕೆಡವಿ ಹಾಕಿರುವ ಬಗ್ಗೆ ಅಜೆಂಡಾದ ಮೇಲಿರುವ ವಿಚಾರವಾಗಿ ಚರ್ಚೆ ಆರಂಭವಾಗುತ್ತಿದ್ದಂತೆಯೇ ವಾರ್ಡ್ ಸದಸ್ಯ ಬಿ ಮೋಹನ್ ಅವರು ಮಾತನಾಡಿ, ಈ ಟಿಸಿ ಕಚೇರಿಯು ಶಿಥಿಲಗೊಂಡು ನಿರುಪಯುಕ್ತವಾಗಿರುವುದರಿಂದ ಈ ಕೊಠಡಿಯಲ್ಲಿ ರಾತ್ರಿ ಹೊತ್ತು ಭಿಕ್ಷುಕರ ತಾಣವಾಗಿ ಮತ್ತು ಅಕ್ರಮ ಚಟುವಟಿಕೆಗಳ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಭಿಕ್ಷುಕರು ಹಾಗೂ ಕೆಲ ಪ್ರಯಾಣಿಕರು ಅದನ್ನ ಮೂತ್ರದ ದೊಡ್ಡಿಯನ್ನಾಗಿ ಬಳಸಿಕೊಳ್ಳುತ್ತಿರುವುದರಿಂದ ಹತ್ತಿರದ ಅಂಗಡಿ ಮಾಲಕರಿಗೆ ಹಾಗೂ ರಿಕ್ಷಾ ಚಾಲಕರಿಗೆ ಗಪ್ಪು ವಾಸನೆ ಬರಲಾರಂಭಿಸಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಹಲವು ಸಮಯಗಳ ಹಿಂದೆಯೇ ಇದನ್ನ ತೆರವುಗೊಳಿಸುವಂತೆ ಮನವಿ ಮಾಡಿದ್ದ. ಇದೀಗ ಸಾರ್ವಜನಿಕರೇ ಆ ಕೊಠಡಿಯನ್ನ ಭಾಗಶಃ ಕೆಡವಿ ಹಾಕಿದ್ದು, ಉಳಿದ ಭಾಗವನ್ನ ಸಂಪೂರ್ಣವಾಗಿ ತೆರವುಗೊಳಿಸುವಂತೆ ಅವರು ಸಭೆಯಲ್ಲಿ ಮನವಿ ಮಾಡಿಕೊಂಡ್ರು. ಪುರಸಭೆಯ ಸೊತ್ತನ್ನ ಪುರಸಭೆಗೆ ಮಾಹಿತಿ ನೀಡದೆ ಕೆಡವಿ ಹಾಕಿದ್ದು ಸರಿಯಲ್ಲ. ಕೆಡವಿ ಹಾಕಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಎಂದು ವಿಪಕ್ಷ ಸದಸ್ಯ ದೇವದಾಸ್ ಶೆಟ್ಟಿ ಆಗ್ರಹಿಸಿದ್ರು. ಆ ಕಟ್ಟಡಕ್ಕೆ ಡೋರ್ ನಂಬರ್ ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅನುಮತಿಯೂ ಇಲ್ಲ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಡವಿರುವುದು ಎಂದು ಆಡಳಿತ ಪಕ್ಷ ಸದಸ್ಯ ಸದಾಶಿವ ಬಂಗೇರ ಸಮರ್ಥಿಸಿಕೊಂಡ್ರು. ಆಡಳಿತ ಪಕ್ಷದ ಇತರ ಸದಸ್ಯರು ಅವರನ್ನ ಬೆಂಬಲಿಸಿದ್ರು. ಚರ್ಚೆ ತಾರಕಕ್ಕೇರುತ್ತಿದ್ದಂತೆಯೇ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ವೈಯಕ್ತಿಕ ನಿಂದನೆಗಳು ಆರಂಭಗೊಂಡವು. ಮುಲ್ಲರಪಟ್ನ ಸೇತುವೆ ಅಡಿಭಾಗದಲ್ಲಿ ಮರಳು ಕೊರೆದು ಆಧಾರ ಸ್ತಂಭಗಳು ಹಾನಿಗೀಡಾಗಿದ್ದ ಭಾವಚಿತ್ರವನ್ನ ಪ್ರದರ್ಶಿಸಿ ಸೇತುವೆ ಮುರಿದು ಬೀಳಲು ನೀವೇ ಕಾರಣ ಎಂದು ಸದಾಶಿವ ಬಂಗೇರ ಆರೋಪಿಸಿದ್ರು. ಟಿಸಿ ಕಟ್ಟಡವನ್ನ ನಿಮ್ಮ ಅಗತ್ಯತೆಗಾಗಿ ನೀವೇ ಕೆಡವಿ ಹಾಕಿರುವುದೆಂದು ದೇವದಾಸ್ ಶೆಟ್ಟಿ ಆರೋಪಿಸಿದ್ರು. ಆರೋಪ ಪ್ರತ್ಯಾರೋಪ ಅಸಂವಿಧಾನಿಕ ಪದ ಬಳಕೆಯವರೆಗೂ ಮುಂದುವರೆದು ಸಭೆಯಲ್ಲಿ ಗದ್ದಲ ಉಂಟಾಯಿತು. ಅಂತಿಮವಾಗಿ ಮುಂದಿನ ವಿಚಾರದ ಅಜೆಂಡಾ ಪ್ರಸ್ತಾಪಿಸಿದಂತೆಯೇ ಚರ್ಚೆ ತಣ್ಣಗಾಯಿತು. ಚರ್ಚೆಗೆ ತಾರ್ಕಿಕ ಅಂತ್ಯ ನೀಡಲಾಗದೆ ಮುಂದಿನ ವಿಚಾರದತ್ತ ಹೊರಳಿತು. ಈ ಸಂದರ್ಭ ಪುರಸಭಾ ಸದಸ್ಯರಾದ ಗೋವಿಂದ ಪ್ರಭು, ಜಗದೀಶ್ ಕುಂದರ್, ಚಂಚಲಾಕ್ಷಿ, ವಾಸು ಪೂಜಾರಿ, ಪ್ರವೀಣ್ ಪಿ, ಗಂಗಾಧರ್ ಮತ್ತಿತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.